ತುಳುನಾಡಿನ ಜನಮನದಲ್ಲಿ ಐತಿಹಾಸಿಕ ವೀರ ಅವಳಿ ಸಹೋದರರೆಂದು ಆರಾಧನೆಯಾಗುತ್ತಿರುವ ದೈವತ್ವ ಶಕ್ತಿಗಳಾದ ಕೋಟಿ ಚೆನ್ನಯ್ಯರ ಜನ್ಮಸ್ಥಳ ಪಡುಮಲೆ ಕ್ಷೇತ್ರದಲ್ಲಿ ಕುಲದೈವೋ ಬ್ರಹ್ಮ ಎಂದು ಆರಾಧಿಸಿಕೊಂಡು ಬರುತ್ತಿದ್ದ ಕುಲದೇವರ ಸ್ಥಾನ ಮತ್ತು ನಾಗ ಸನ್ನಿಧಿಗಳ ಜೀರ್ಣೋದ್ಧಾರ ಕಾರ್ಯಗಳು ಭರದಿಂದ ಸಾಗುತ್ತಿದ್ದು, ಏರಾಜೆ ಏರುಕೊಟ್ಯ ಎಂಬಲ್ಲಿ ನೂತನವಾಗಿ ನಿರ್ಮಾಣಗೊಳ್ಳುತ್ತಿರುವ ಶಿಲಾಮಯವಾದ ನಾಗಬೆರ್ಮೇರ್ ಕ್ಷೇತ್ರ ಬ್ರಹ್ಮಕಲಶೋತ್ಸವದ ಸಿದ್ಧತೆಯಲ್ಲಿದೆ. ಈ ಬಗ್ಗೆ ಒಂದು ಸ್ಪೆಷಲ್ ರಿಪೋರ್ಟ್ ಇಲ್ಲಿದೆ ನೋಡಿ. ದೈವಜ್ಞರಿಂದ ಪ್ರಶ್ನಾ ಚಿಂತನೆಯಲ್ಲಿ ಕಂಡುಬಂದಂತೆ ತಲೆಯಲ್ಲಿ ನಾಗಾಭರಣದ ಕಿರೀಟವನ್ನ ಧರಿಸಿ ಅಶ್ವರೂಢ ಭಂಗಿಯಲ್ಲಿರುವ ಪ್ರತಿ ಕೋಟಿ ಚೆನ್ನಯ್ಯ ಖರಡಿಗಳಲ್ಲಿ ಆರಾಧನೆಯಾಗುತ್ತಿರುವ ಕೋಟಿ ಚೆನ್ನಯ್ಯರ ಕುಲದೇವರಾದ ನಾಗಬೆರ್ಮೇರ್ ಅವರ ಶಿಲಾಮಯವಾದ ಮೂಲಸ್ಥಾನ, ಜೊತೆಗೆ ಬಲಪದಿಯಲ್ಲಿ ಚಿತ್ರಕೂಟ ಸಂಕಲ್ಪದಲ್ಲಿ ನಾಗಬ್ರಹ್ಮ, ನಾಗಕನ್ನಿಕೆ, ನಾಗರಾಜ ಮತ್ತು ನಾಗಸನ್ನಿಧಿ ಮತ್ತು ಎಡಬದಿಯಲ್ಲಿ ರಕ್ತೇಶ್ವರಿ ದೈವದ ಸ್ಥಾನ ನಿರ್ಮಾಣವಾಗಿದೆ. ಮುಂಭಾಗದಲ್ಲಿ ಅರಮನೆಯ ವತಿಯಿಂದ ಅಂತ್ಯ ಸಂಸ್ಕಾರಗೊಂಡ ದೈವೈತಿಥಿ ಸಮಾಧಿ ಸ್ಥಳ, ನಾಗಗಳು ನೀರು ಕುಡಿಯುವ ಪವಿತ್ರ ತೀರ್ಥ ಸ್ಥಳ ನವೀಕರಣಗೊಂಡಿದೆ. ಏಪ್ರಿಲ್ ತಿಂಗಳಲ್ಲಿ ಕೋಟಿ ಚೆನ್ನಯ್ಯರ ಜನ್ಮಭೂಮಿ ಪಡುಮಲೆಯಲ್ಲಿನ ಏರಾಚಿಯಲ್ಲಿ ಸುಮಾರು 1 ಕೋಟಿ ರೂಪಾಯಿ ವೆಚ್ಚದಲ್ಲಿ ಪ್ರತಿಷ್ಠಾಪನೆಯಾಗಿ ಬ್ರಹ್ಮಕಲಶೋತ್ಸವ ನಡೆಯಲಿದೆ. ಸಮಾಜದಲ್ಲಿ ತುಂಬಿದ ವರ್ಗಭೇದ, ವರ್ಣಭೇದ ಮೊದಲಾದ ಸಾಮಾಜಿಕ ಅನಿಷ್ಟಗಳ ವಿರುದ್ಧ ಹೋರಾಡಿ ದೈವತ್ವಕ್ಕೇರಿ ಆರಾಧನೆಯಾಗುತ್ತಿರುವ ಕೋಟಿ ಚೆನ್ನಯ್ಯರ ಅಮರ ನುಡಿಯಂತೆ ಜಾತಿ, ಮತ, ಕುಲ, ಧರ್ಮದ ಭೇದವಿಲ್ಲದೆ ಆರಾಧನೆ ಮಾಡಲು ಸರ್ವ ಭಕ್ತರ ಶ್ರದ್ಧಾ ಕೇಂದ್ರವಾಗಿ ದೇಶಕ್ಕೆ ಸಮರ್ಪಣೆಯಾಗಲಿದೆ ಎಂದು ಶ್ರೀ ಪಡುಮಲೆ ಕೋಟಿ ಚೆನ್ನಯ್ಯ ಜನ್ಮಸ್ಥಾನ ಸಂಚಲನ ಸೇವಾ ಟ್ರಸ್ಟ್ನ ಆಡಳಿತ ಮುಕ್ತೇಸರ ಹಾಗೂ ಬಹುಭಾಷಾ ಚಲನಚಿತ್ರ ನಟ ವಿನೋದ್ ಆಳ್ವ ತಿಳಿಸಿದರು. ಪುತ್ತೂರು ತಾಲೂಕದ ಈ ಪಡುಮಲೆ ಕೋಟಿ ಚೆನ್ನಯ್ಯನ ಜನ್ಮಸ್ಥಾನ, ಅಂಚನೆ ಮೂಲಸ್ಥಾನ, ಬೊಕ್ಕ ದೇವಿ ಬೈದೇತಿನ ಪುಟ್ಟದಿನ ಇಲ್ಲಿ ಕೂಡ ಕೂವೆ ತೋಟ ಅವಲ ಭಾರಿ ಮುಟ್ಟಡುಂಡು. ಎನ್ನ ಪಿರಾವಡಿತ್ತಿನ ಅಂಚಿನ ನಾಗಬ್ರಹ್ಮೇರ್ನ ಸನ್ನಿಧಿ, ಅಂಚನೆ ಅಪ್ಪೆ ದೇವಿ ಬೈದಿನ ಸಮಾಧಿ ಸನ್ನಿಧಿ, ಅಂಚನೆ ನಾಗ ಸನ್ನಿಧಿ ಬೊಕ್ಕ ತೀರ್ಥಭಾವಿ ಇಂದು ಪೂರ ಇತ್ತೆ ಜೀರ್ಣೋದ್ಧಾರ ರೆಡಿ ಆವೊಂದುಂಡು. ಬೊಕ್ಕ ಈ ಪಡುಮಲದ ಇತಿಹಾಸ ಪೂರಕಲೆಲ್ಲ ಗೊತ್ತುಂಡು. 550 ವರ್ಷದ ದುಂಬುದು ನಡತನ ಈ ಪಡುಮಲದ ಹಿಸ್ಟ್ರಿ ಅಪಗ ಪುತ್ತೂರು ಪೇಂಟೆನೇ ಇಜ್ಜಂಡು. ಅಂಚಿನ ಟೈಮ್ಡು ಈ ಪಡುಮಲೆಡ್ ಅರಸು ಅರಮನೆ ಅವೇ ಅರಮನೆಡ್ ಅರಸುಗೂ ಹುಷಾರಿಜ್ಜಾಂಡ ದೇವಿ ಬೈದೇದಿ ಬತ್ತದು ಅರನ್ನು ಹುಷಾರು ಮಂತದ್ದು ಅವೇ ಆರೆಗೆ ಅವಲೇ ಬೇನೆ ಬತ್ತದು. ಒಂದು ಅವಲಿ ಪುರುಷರು ನಮ್ಮ ಕೋಟಿ ಚೆನ್ನಯ್ಯರಿಗೆ ಜನ್ಮ ಕೊಡ್ತಾನೆ, ಅರಮನೆಟೆಗೆ ಜನ್ಮ ಕೊಡ್ತಾನೆ. ಅಂಚನೆ ಬೇಕಾ ಅರಮನೆಟೆ ಅಕಲನೆ ಬಳಪಾದು ಅರಸು ತನಗೆ ಜೋಕುಲು ಇಜ್ಜಾಂಡಲ್ಲ ಎನ್ನ ಜೋಕುಲ ಲೆಕ್ಕನೆ ತೂವೊಂದು ಅಕಲನೆ ಮಲ್ಲೆ ಮಂತದ್ದು ಇಡೀ ನಾಡಿಗೆ ಫೇಮಸ್ ಆದು ಅಕಲ ಮಾನವಾದ ಅದು ಬೊಕ್ಕ ಮಾಯಗೂ ಹೋದು ಇತ್ತೆ ಕೋಟಿ ಚೆನ್ನಯ್ಯರು ಪಂಡದು ಪೂರಾ ದಿಕ್ಕಿಡ್ಲ ಪಂಡ 280 ಗರಡಿ ಉಂಡು. ಪ್ರತಿ ಒಕ್ಕ ನೇಮ ಆವೊಂದುಂಡು ಅಕಲಿಗೆ. ಚಿಂತನೆಯಲ್ಲಿ ಕಂಡುಬಂದಂತೆ ಪಡುಮಲೆಯಲ್ಲಿ ಪ್ರಥಮವಾಗಿ ನಾಗನ ಕ್ಷೇತ್ರ ಅಭಿವೃದ್ಧಿಗೆ ಭಕ್ತರು ಸಂಕಲ್ಪ ಮಾಡಿ ಜೀರ್ಣೋದ್ಧಾರ ಕಾರ್ಯಗಳು ಆರಂಭವಾಗುತ್ತಿರುವಂತೆ 2012ರಲ್ಲಿ ಕೋಟಿ ಚೆನ್ನಯ್ಯ ಐತಿಹಾಸಿಕ ಕ್ಷೇತ್ರ ಸಂವರ್ಧನಾ ಪ್ರತಿಷ್ಠಾನ ಪಡುಮಲೆಯಲ್ಲಿ ಐತಿಹ್ಯ ಸಂರಕ್ಷಣೆಯ ಜೊತೆಗೆ ಕ್ಷೇತ್ರದ ಸಮಗ್ರ ಅಭಿವೃದ್ಧಿಗೆ ಪಣ ತೊಟ್ಟಿತು. 2013ರಲ್ಲಿ ಸರ್ಕಾರದಿಂದ ಕೋಟಿ ಚೆನ್ನಯ್ಯ ಜನ್ಮಭೂಮಿಯ ಅಭಿವೃದ್ಧಿಗಾಗಿ 5 ಕೋಟಿ ರೂಪಾಯಿ ಬಿಡುಗಡೆಯಾಯಿತು. ಕೋಟಿ ಚೆನ್ನಯ್ಯರ ಐತಿಹ್ಯಗಳು ಭಕ್ತರನ್ನ ತನ್ನೆಡೆಗೆ ಕರೆದು ಸಮಗ್ರ ಅಭಿವೃದ್ಧಿಗಾಗಿ ಅನುಗ್ರಹವನ್ನ ನೀಡಿತು. ಈಗಾಗಲೇ ಸಾಯನ ಬೈದ್ಯನ ಕೆಚ್ಚಗಿರಿ ನಂದನ ಹಿತ್ತಲಿನಲ್ಲಿ ಪ್ರತಿಷ್ಠಾ ಬ್ರಹ್ಮಕಲಶೋತ್ಸವ ನಡೆದಿದೆ. ಇದೀಗ ಪಡುಮಲೆಯ ಅರಮನೆ ಮತ್ತು ಏರಾಜೆ ಬರ್ಗಿ ಸಮೀಪ ಏರುಕೊಟ್ಯ ಎಂಬಲ್ಲಿ ನೂತನವಾಗಿ ನಿರ್ಮಾಣಗೊಳ್ಳುತ್ತಿರುವ ಶಿಲಾಮಯವಾದ ನಾಗಬೆರ್ಮೇರ್ ಕ್ಷೇತ್ರ ಬ್ರಹ್ಮಕಲಶೋತ್ಸವದ ಸಿದ್ಧತೆಯಲ್ಲಿದೆ. ಭಕ್ತಾದಿಗಳ ಬಹುಕಾಲದ ಪ್ರಾರ್ಥನೆ ಮತ್ತು ಸಂಕಲ್ಪದಂತೆ ಪಡುಮಲೆ ಕ್ಷೇತ್ರ ನಿರ್ಮಾಣ ಆರಂಭವಾಗ್ತಾ ಇದೆ.
ದೇಯಿಬೈದತಿ ಜನಿಸಿದ ಕುವೆತೋಟ ಮನೆ ಮತ್ತು ಕೋಟಿ ಚೆನ್ನಯ್ಯರು ಜನಿಸಿದ ಪಡುಮಲೆ ಬಳ್ಳಾಲರ ಅರಮನೆಯಲ್ಲಿಯೂ ಪ್ರಶ್ನಾ ಚಿಂತನೆಗಳು ನಡೆದು ದೇಯಿಬೈದತಿ ಜನ್ಮಸ್ಥಳ ಕುವೆತೋಟದಲ್ಲಿ ಶ್ರೀ ದೇಯಿಬೈದತಿಗೆ ದೇಗುಲ, ದುಮಾವತಿ ದೇವಸ್ಥಾನ, ಧನ್ವಂತರಿ ದೇವಸ್ಥಾನ, ಜಲದುರ್ಗೆ ದೇವಸ್ಥಾನ, ವ್ಯಾಘ್ರ ಚಾಮುಂಡಿ ಮತ್ತು ನಾಗ ಸಾನ್ನಿಧ್ಯಗಳ ಜೀರ್ಣೋದ್ಧಾರ ನಡೆಸುವ ಸಂಕಲ್ಪ ಮಾಡಲಾಗಿದೆ. ಪಡುಮಲೆ ಅರಸರ ಅರಮನೆಯಿದ್ದ ನೆಲ್ಲಿಕಳ ಗುತ್ತುವಿನಲ್ಲಿ ನಡೆದ ಚಿಂತನೆಯಲ್ಲಿ ವೈಭವಯುತವಾಗಿ ಅರಮನೆ, ಅಲ್ಲಿಯೇ ಕೋಟಿ ಚೆನ್ನಯ್ಯರಿಗೆ ಜನ್ಮಸ್ಥಳದಲ್ಲಿ ಗರಡಿ ಕಟ್ಟಿ ಆರಾಧನೆ, ದುರ್ಗಾದೇವಿ, ಕಿನ್ನಿಮಾಣಿ, ಪೂಮಾಣಿ ದೈವಗಳಿಗೆ ಸ್ಥಾನ, ಹುಲಿಭೂತದ ಮೂಲಸ್ಥಾನ, ಜೀರ್ಣೋದ್ಧಾರ ಕಾರ್ಯಗಳು ಆರಂಭವಾಗಿವೆ ಎಂದು ಕೋಟಿ ಚೆನ್ನಯ್ಯ ಜನ್ಮಸ್ಥಾನ ಸಂಚಲನ ಸೇವಾ ಟ್ರಸ್ಟ್ನ ಕಾರ್ಯದರ್ಶಿ ಶ್ರೀಧರ್ ಪಟ್ಲ ತಿಳಿಸಿದರು. ಪ್ರಥಮವಾಗಿ ಈ ಪಡುಮಲೆಯಲ್ಲಿ ಕಾರ್ಣಿಕ ಪುರುಷರಾದ ಕೋಟಿ ಚೆನ್ನಯ್ಯರು ಮತ್ತು ಬಳ್ಳಾಳರು ಆರಾಧನೆ ಮಾಡಿದಂಥ ನಾಗಬೆರ್ಮರು, ರಕ್ತೇಶ್ವರಿ ಮತ್ತು ದೇಯಿಬೈದತಿಯ ಸಮಾಧಿ ಮತ್ತು ತೀರ್ಥಭಾವಿ, ಇದನ್ನು ನಾವು ಈಗ 190 ಭಾಗ ಕೆಲಸ ಆಗಿದೆ. ನಾಡ್ದು ಜನವರಿ 14ನೇ ತಾರೀಕಿನಂದು ಆಫೀಸ್ ಉದ್ಘಾಟನೆಯ ಮುಹೂರ್ತ ಸಮಯ ಕೇಳಿದ್ದೇವೆ ಮತ್ತು ಏಪ್ರಿಲು ಸಾಧಾರಣ 20ರ ಮೇಲೆ ಇದಕ್ಕೆ ಬ್ರಹ್ಮಕಲಶದ ದಿನ ನಿಗದಿಯಾಗಿದೆ. ಇದನ್ನೆಲ್ಲ ಈಗ ಅದರ ಪರವಾಗಿ ಬಂಟ್ವಾಳ, ಬೆಳ್ತಂಗಡಿ, ಮೊನ್ನೆ ಪುತ್ತೂರಲ್ಲಿ ಪೂರ್ವ ಸಮಾಲೋಚನಾ ಸಭೆಯೂ ನಡೆಯಿತು. ಇದಕ್ಕೆ ಜನರ ಸಹಕಾರವು ತುಂಬ ಸಿಕ್ಕಿದೆ. ಮತ್ತು ಈಗ ಪಡುಮಲೆಯಲ್ಲಿ ಇಲ್ಲಿ ಈ ಸತ್ಯದ ಜಾಗಕ್ಕೆ ತುಂಬ ಜನರು ಬಂದು ಇಲ್ಲಿಯ ಸತ್ಯ ದರ್ಶನ ಮಾಡಿ ಹೋಗ್ತಾ ಇದ್ದಾರೆ. ಜನರಿಗೂ ಈ ಸತ್ಯದ ಅರಿವು ಆಗಿದೆ. ಬಹುಭಾಷಾ ಚಲನಚಿತ್ರ ನಟ ವಿನೋದ್ ಆಳ್ವ ಅವರ ಮಾಲಕತ್ವದಲ್ಲಿರುವ ಜಮೀನಿನಲ್ಲೇ ಸುಮಾರು 5 ಎಕರೆ ಪ್ರದೇಶದಲ್ಲಿ ಪಡುಮಲೆ ಬಳ್ಳಾಲರ ಅರಮನೆ, ಕೋಟಿ ಚೆನ್ನಯ್ಯರ ಜನ್ಮಸ್ಥಾನ, ಬಳ್ಳಾಲರ ನ್ಯಾಯ ಚಾವಡಿ, ಏರುಕೊಟ್ಯದಲ್ಲಿದ್ದ ಮೇಘನಾಥ ರೈ ಕುಟುಂಬಸ್ಥರ ಜಾಗದಲ್ಲಿ ನಾಗಬೆರ್ಮೇರ್ ಸನ್ನಿಧಿ, ಕುವೆತೋಟದಲ್ಲಿ ಕೇಶವ್ ಭಟ್ ಮತ್ತು ಕುಟುಂಬಸ್ಥರಲ್ಲಿರುವ ದೇಯಿಬೈದತಿ ಜನ್ಮಸ್ಥಾನದ ಜಾಗ ಎಲ್ಲವೂ ಮುಂದೆ ಜೀರ್ಣೋದ್ಧಾರವಾಗಲು ಸಿದ್ಧತೆಯಲ್ಲಿದೆ. ಒಟ್ಟಿನಲ್ಲಿ ತುಳುನಾಡಿನ ಕಾರ್ಣಿಕ ವೀರಪುರುಷರಾದ ಕೋಟಿ ಚೆನ್ನಯ್ಯರ ಕುಲದೈವೋ ನಾಗಬೆರ್ಮೇರ್ ಕ್ಷೇತ್ರ ಜನ್ಮಭೂಮಿ ಪಡುಮಲೆಯಲ್ಲಿ ಕುಲದೇವರ ಆರಾಧನೆ ಆರಂಭಗೊಳ್ಳಲಿದೆ. ಕ್ಯಾಮರಾ ಪರ್ಸನ್ ಪವನ್ ಕಾಜಿಮಡ್ಕ ಜೊತೆ ಜ್ಯೋತಿ ಪ್ರಕಾಶ್ ಪುಣಚ, ವಿ4 ನ್ಯೂಸ್ 24/7 ಪುತ್ತೂರು.